ಕೆಲಿಸಿಯಂ ಜಿಮ್ ಸೆಂಟರ್ ಜಿಮ್ನಾಸ್ಟಿಕ್ ಜೊತೆಗೆ ಜಿಮ್ ಆಟ ಎಲ್ಲವನ್ನ ಒಂದೇ ವೇದಿಕೆಯಲ್ಲಿ ಸ್ಥಾಪಿಸಿರುವಂತಹ ವಿಭಿನ್ನ ಪ್ರಯತ್ನ ಈ ಮೂಲಕ ಆರೋಗ್ಯವನ್ನ ಕಾಪಾಡುವುದರ ಜೊತೆಗೆ ಸ್ವಸ್ಥ ಸಮಾಜದ ನಿರ್ಮಾಣವಾಗಲಿ ಅಂತ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನ ಕುದ್ರೋಳಿ ಅಳಕೆ ಕೂಳೂರು ಫೆರಿ ರಸ್ತೆಯ ನ್ಯೂ ಚಿತ್ರ ಟಾಕೀಸ್ ಬಳಿಯ ಕೋಮಲ್ಸ್ ಪುಷ್ಪಾಂಜಲಿ ಕಟ್ಟಡದ ಮೊದಲ ಮತ್ತು ಎರಡನೇ ಮಹಡಿಯಲ್ಲಿ ಸ್ಥಾಪಿಸಿದ ಗೇಮ್ ಗ್ರಿಡ್ ಮತ್ತು ಕೆಲಿಸಿಯಂ ಫಿಟ್ನೆಸ್ ಸೆಂಟರ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಗೇಮ್ ಗ್ರಿಡ್ಗೆ ಚಾಲನೆ ನೀಡಿದ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಮಂಗಳೂರಿನಲ್ಲಿ ಹೊಸ ಕಾನ್ಸೆಪ್ಟ್ ಉದ್ಘಾಟನೆಯಾಗಿದೆ. ಶಾಸಕನಾಗಿ ತೀವ್ರ ಒತ್ತಡಗಳಿದ್ರು, ಅದರ ನಡುವೆ ನಾನು ಕೂಡ ಇದೇ ಜಿಮ್ನೇಷಿಯಂನಲ್ಲಿ ತರಬೇತು ಪಡೆಯಲು ಸೇರ್ತೇನೆ ಅಂತ ನೂತನ ಸಂಸ್ಥೆಗೆ ಶುಭ ಹಾರೈಸಿದ್ರು. ಹೊಸ ರೀತಿಯ ಮನರಂಜನೆ ಮತ್ತು ಆರೋಗ್ಯ ಸೇವೆಗಳು ಎರಡನ್ನ ಒಂದೇ ಕಟ್ಟಡದಲ್ಲಿ ಪರಿಚಯಿಸುವ ವಿಶೇಷ ಕೇಂದ್ರ ಗೇಮ್ ಗ್ರಿಡ್ ಮತ್ತು ಕೆಲಿಸಿಯಂ ಫಿಟ್ನೆಸ್ ಸೆಂಟರ್ ಆಗಿದೆ. ಗೇಮ್ ಗ್ರಿಡ್ ಮೂಲಕ ಯುವಜನತೆ ಮತ್ತು ಮಕ್ಕಳಿಗೆ ಆಧುನಿಕ ಗೇಮಿಂಗ್ ಅನುಭವ, ವಿಭಿನ್ನ ಆಟಗಳು, ಡೆಸರ್ಟ್ ಸವಿಯುವ ಅವಕಾಶಗಳು ಹಾಗೂ ಕ್ಯಾನ್ವಾಸ್ ಪೇಂಟಿಂಗ್, ಸೃಜನಾತ್ಮಕ ಚಟುವಟಿಕೆಗಳ ಸೌಲಭ್ಯ, ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಎಲ್ಲರಿಗೂ ಸೂಕ್ತವಾಗುವ ಜಿಮ್ ಹಾಗೂ ಕ್ಯಾಲಿಸ್ಥೆನಿಕ್ಸ್ ತರಬೇತಿ ಮತ್ತು ಸಂರಚಿತ ಗುಂಪು ತರಬೇತಿ ಕಾರ್ಯಕ್ರಮಗಳನ್ನು ಸಂಸ್ಥೆಯಲ್ಲಿ ಆರಂಭಿಸಲಾಗಿದೆ. ಸಂಸ್ಥೆಯ ಪಾಲುದಾರರ ಹೆತ್ತವರು, ಹಿರಿಯರು ದೀಪ ಬೆಳಗಿಸುವ ಮೂಲಕ ಶುಭ ಹಾರೈಸಿದ್ರು. ಸಂಸ್ಥೆಯ ಪಾಲುದಾರರಾದ ಸಂದೀಪ್ ಪುತ್ರನ್, ರಾಹುಲ್ ಕೋಟ್ಯನ್, ಮೇಘನಾ ಕಾಂಚನ್ ಮೊದಲಾದವರು ಉಪಸ್ಥಿತರಿದ್ದರು. ಕುಡ್ಲಗೊಂಜಿ ಹೊಸ ರೀತಿಯ ಕಾನ್ಸೆಪ್ಟನ್ನು ಇನಿ ಉದ್ಘಾಟನೆ ಆವೊಂದುಂಡು. ಜನಗಳಿಗೆ ಆರೋಗ್ಯನ ಒರಿಪಾಯಗೋಸ್ಕರ ನಾನಾ ರೀತಿಯ ಹೊಸ ಹೊಸ ಕಾನ್ಸೆಪ್ಟ್ ಉಪ್ಪುನಂಚಿನ ಸಂದರ್ಭಡು ಈ ಒಂಜಿ ಕೆಲಿಸಿಯಂದ ಮುಖಾಂತರ ಬೇತೆ ಬೇತೆ ಜಿಮ್ನಾಸಿಯಂಡ್ ವಾ ರೀತಿಯ ಜೋಕುಲು ತಯಾರಪ್ಪ ವಾ ರೀತಿಯ ನಮ್ಮ ತಯಾರಾವೋಲಿ ಅಂದು ಪಂದ್ರೆ ಮುಲ್ಪ ಒಂಜಿ ಬಾರಿ ಒಂಜಿ ಎಡ್ಡೆ ಒಂಜಿ ಅವಕಾಶ ಮಲ್ತು ಕೊಡ್ತೀರಿ. ಜಿಮ್ ಅಕ್ಲಿಗೆ ನಾನಾ ರೀತಿಯ ವೆಯ್ಟ್ ಪಾಡ್ದು ಬೇರೆ ಬೇರೆ ರೀತಿಯ ಅಕಲ್ನ ಆರೋಗ್ಯ ಬಕ್ಕ ಬಾಡಿ ಬಿಲ್ಡಿಂಗ್ ಉಪ್ಪು ಬೇರೆ ಬೇರೆ ರೀತಿಯ ಅಕ್ಲಿಗೆ ಅವಕಾಶ ಇತ್ತೇಡ ಮುಲ್ಪ ಎಂಕಲ್ನ ಒಂಜಿ ಬಾಡಿನೇ ಒಂಜಿ ವೆಯ್ಟ್ ಅಂದು ದೆತೊಂದು ಐಕ್ ಪೂರಕವಾದ ಈ ಕೆಲಿಸಿಯಂ ಮುಕಲ್ನ ಒಂಜಿ ವಿಶೇಷವಾದ ಟ್ರೈನಿಂಗ್ ಸೆಂಟರ್ದ ಮುಖಾಂತರ ಒಂಜಿ ಆರೋಗ್ಯದ ಫಿಟ್ನೆಸ್ ಒಂಜಿ ವ್ಯವಸ್ಥಿತವಾದ ಒರಿಪಾವನಂಚಿನ ಬೇಲೆನೆ ಇನ್ನು ಮಲ್ತೇರೆ ಏನು ನೂತನವಾಯಿನಂಚಿನ ಈ ಒಂಜಿ ಕಾನ್ಸೆಪ್ಟ್ಗೆ ಕುಡ್ಲರ ಜನಕ್ಕೂ ಸಹಕಾರ ಕೊರಡು ಬರಡು ಎಂಕಲ ಬಾರಿ ಖುಷಿಯ ಒಂದುಂಡು. ಯಾನ್ಲ ನನ್ನ ದುಂಬೂರು ದಿನಟ್ಟು ಬರಡು ಅಂದು ಎಂದ ಮನಸ್ಸು ಪಣಂದುಂಡು. ಆ ಒತ್ತಡದ ಜೀವನದ ಮಧ್ಯೆ ಹೊರ ಬತ್ತದು ನಮಲ ನೆಟ್ಟೆವರ ಈ ಒಂಜಿ ಹೊಸ ರೀತಿಯ ಕಾನ್ಸೆಪ್ಟ್ ಜಿಮ್ನಾಸಿಯಂದ ಸದುಪಯೋಗನ ಮಲ್ತು ನೋಡು ಅಂದು ಪನ್ಪುಣಿಂಚಿನ ಚಿಂತನೆ ಪಣಂದು ನನ್ನ ಇನಾಗ್ರೇಷನ್ ಆಯರ ಬಾಕಿ ಉಂಡು. ಮಸ್ತ್ ಗೆಸ್ಟ್ಲು ಬರ್ರೆ ಬಾಕಿ ಉಂಡು. ಅಂಚಾದ ಯಾನು ಮುಕ್ಲೆಗೊಂಜಿ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ನಿಕ್ಲೆಗೆ ಶುಭಾಶಯನ ಪನೊಂದು ಯಾನೊಂಚೂರು ದುಂಪೋಪೆ ನನ್ನ ಬರ್ಪುನಂಚಿನ ಪಾತ ಗಣ್ಯದಕ್ಕಲು ಆ ದೀಪ ಪ್ರಜ್ವಲನ ಉದ್ಘಾಟನೆ ಮಾಡ್ತದೆ ನೆಕ್ಕ ಚಾಲನೆ ಕೊಡ್ರೆ ಉಲ್ಲೇರೆ ಯಾನು ಏರೇರಿ ನೆಟ್ಟೆ ಬೈದಿರ ಅಕ್ಲೆ ಪೂರೆ ನೆಗ್ಲ ನಿತ್ಯ ನಿರಂತರವಾದ ನೆಟ್ಟೆ ಬಲೆ ಎಡ್ಡೆ ರೀತಿಯ ನಮ್ಮ ಸಹಕಾರನ ಪಡೆಯನ್ಲೆ ಅಂದು ಪನೊಂದು ಕೆಲಿಸಿಯಂ ಜಿಮ್ ಸೆಂಟರ್ನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅದೇ ರೀತಿ ಈ ಜಿಮ್ ಸೆಂಟರ್ನ್ನು ನಡೆಸಿಕೊಳ್ಳಲಿಕ್ಕೆ ಜವಾಬ್ದಾರಿ ವಹಿಸುವಂತಹ ರಾಹುಲ್
ಮತ್ತು ಅವರ ಮಿತ್ರರು ಮತ್ತು ಅವರ ಮನೆಯವರು, ಬಹುಶಃ ರಾಹುಲ್ ಕೂಡ ಅವರ ಗುರಿಯ ಆಶೀರ್ವಾದ ಪಡೆದುಕೊಂಡು ಸಂದೀಪ್ ಮತ್ತು ರಾಹುಲ್ ಇಬ್ಬರು ಕೂಡ ಸೇರಿಕೊಂಡು ಜಿಮ್ ಕ್ಯಾಲ್ಸಿಯಂ ಎಂಬ ಫಿಟ್ನೆಸ್ ಸೆಂಟರನ್ನು ಇವತ್ತು ಪ್ರಾರಂಭ ಮಾಡ್ತಿದ್ರು. ನಮಗೆ ಅತ್ಯಂತ ಸಂತೋಷ. ಯಾಕೆಂತ ಹೇಳಿದರೆ ಇಲ್ಲಿ ಬರುವಂಥ ಪ್ರತಿಯೊಂದು ಯುವ ಜನಾಂಗ, ವಿದ್ಯಾರ್ಥಿಗಳಿರಲಿ, ಯುವಕರು, ಹಿರಿಯರಿರಲಿ ಎಲ್ಲರೂ ಕೂಡ ಅವರ ಆರೋಗ್ಯವನ್ನು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪೂರಕ ಆಗುವಂಥ ಆ ಒಂದು ಆರೋಗ್ಯವನ್ನು ಸೃಷ್ಟಿಸಲು ತಾವೆಲ್ಲರೂ ಕುರಿತು ಬರ್ತಾ ಇರ್ತಾರೆ. ನನಗೆ ವಿಶ್ವಾಸ ಇದೆ, ರಾಹುಲ್ ಅವರ ಈಗಾಗಲೇ ಇದರಲ್ಲಿ ತನ್ನ ಕೌಶಲ್ಯ ಮತ್ತು ನೈಪುಣ್ಯ ಹಮ್ಮಿಕೊಂಡು ಭಾಳಷ್ಟು ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ, ಅವರಿಗೆ ಅದರ ಅನುಭವ ಇದ್ದ ಕಾರಣ ಆ ಅನುಭವ ಎಲ್ಲ ಕ್ರೋಢೀಕರಿಸಿಕೊಂಡು ಸಂದೀಪ್ ಅಂತವರ ಸಹಕಾರ ಪಡೆದುಕೊಂಡು ಒಂದು ಅತ್ಯುತ್ತಮವಾದ ಮತ್ತು ಸರ್ವರು ಮೆಚ್ಚುವಂಥ ಮತ್ತು ಸರ್ವರು ಇಷ್ಟಪಡುವಂಥ ಒಂದು ಜಿಮ್ ಆಗಿ ಈ ಕ್ಯಾಲ್ಸಿಯಂ ಜಿಮ್ ಹೊರಹೊಮ್ಮುತ್ತದೆ ಮಾತ್ರ ಅಲ್ಲ, ಕ್ಯಾಲಿಸಿಯಂ ಜಿಮ್ ಹೊರಹೊಮ್ಮುತ್ತದೆ ಮಾತ್ರವಲ್ಲ, ಇದು ನಿಮ್ಮ ಫಸ್ಟ್ ಬ್ರ್ಯಾಂಚ್. ಈಗ ಫಸ್ಟ್ ಬ್ರ್ಯಾಂಚಿನಲ್ಲೇ ಎಲ್ಲರಿಗೂ ಸಂಪೂರ್ಣ ಸಹಕಾರ ಕೊಟ್ಟು ಬಹುಶಃ ಅತ್ಯಂತ ಯಶಸ್ವಿಯಾಗಿ ಮೆಚ್ಚುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದ ಬ್ರ್ಯಾಂಡ್ ಆಗಿ ಪರಿವರ್ತನೆ ಆಗಿ ರಾಷ್ಟ್ರ ಮಟ್ಟದ ಬ್ರ್ಯಾಂಡ್ ಆಗಿ ಪರಿವರ್ತನೆ ಆಗಲಿ ಅಂತ ನಾನು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಇದಕ್ಕೆ ಸಹಕಾರ ಕೊಟ್ಟಿದ್ದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಬಹುಶಃ ಬರುವಂಥ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ದೈಹಿಕ ಆ ಒಂದು ಫಿಸಿಕಲ್ ಫಿಟ್ನೆಸ್ಸಲ್ಲಿ ಪ್ರಾರಂಭ ಆಗಲಿ ಕೇಳಿಕೊಂಡು